ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಪ್ರಾಮಾಣಿಕನಾಗಿರಬೇಕು. ಕಪಟತನ ದೇವರಿಗೆ ಯಾವತ್ತೂ ಮೆಚ್ಚಲ್ಲ. ಕಪಟತನದಿಂದ ಈ ಲೋಕದಲ್ಲಿ ನಾವು ಮನುಷ್ಯರನ್ನು ಮೋಸ ಮಾಡಬಹುದು, ಆದರೆ ನಮ್ಮನ್ನು ಸರ್ವ ರೀತಿಯಲ್ಲೂ ಬಲ್ಲ ಹಾಗೂ ನಮ್ಮ ಅಂತರಂಗದ ಸೂಕ್ಷ್ಮತೆಗಳನ್ನು ಅರಿಯುವಂತಹ ದೇವರಿಗೆ ಯಾವತ್ತೂ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ನಾವು ಮಾಡುವಂತಹ ಪ್ರತಿಯೊಂದು ನಮ್ಮ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ, ನಮ್ಮ ಜೀವನದ ವ್ಯವಹಾರಗಳಲ್ಲಿ ನಾವು ಪ್ರಾಮಾಣಿಕರಾಗಿರಬೇಕು, ಶುದ್ಧ ಹೃದಯಗಳಾಗಬೇಕು. ಇದೇ ದೇವರ ಇಚ್ಛೆ. ಇದಕ್ಕಾಗಿ ಇವತ್ತಿನ ಈ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಹೃದಯ ಶುದ್ಧಿ ಬಗ್ಗೆ ನಾವು ಯೋಚಿಸೋಣ. ತಮ್ಮ ಮಾತಿನಲ್ಲಿ ಆ ಪ್ರಾಮಾಣಿಕತೆಯನ್ನು ಸದಾ ಕಾಪಾಡಲು ಆ ದೇವರ ವಾಕ್ಯದ ಶಕ್ತಿಗಾಗಿ ನಾವು ಇವತ್ತು ಪ್ರಾರ್ಥಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 27 ವಾಕ್ಯ 22ರಿಂದ ಧ್ಯಾನಿಸೋಣ. ಕಣ್ಣು ಮಿಟುಕಿಸುವವನು ಕೆಟ್ಟದ್ದನ್ನು ಹವಣಿಸುವನು, ಅವನನ್ನು ಅದರಿಂದ ದೂರ ಮಾಡಲಾರನು. ಅವನು ನಿನ್ನ ಎದುರಿನಲ್ಲಿ ಸವಿ ಮಾತಾಡುವವನು ನಿನ್ನ ಮಾತನ್ನು ಹೊಗಳುವನು, ತರುವಾಯ ಬಾಯಿ ಬಡಿದು ನಿನ್ನ ಮಾತಲ್ಲೇ ನಿನಗೆ ಬೋನು ಒಡ್ಡುವನು. ಇಂತಹ ಕಪಟಿಯನ್ನು ಹಾಗೆ ಮಾಡಿದಷ್ಟು ಬೇರೆ ಯಾರೂ ಯಾವುದನ್ನು ಹಾಗೆ ಮಾಡಲ್ಲ. ಇಂಥವನನ್ನು ದೇವರು ಹಾಗೆ ಮಾಡುವುದರಲ್ಲಿ ಸಂದೇಹವಿಲ್ಲ. ಮೇಲಕ್ಕೆ ಕಲ್ಲೆಸೆಯುವವನು ತಲೆಯ ಮೇಲೆ ಎಸೆದುಕೊಳ್ಳುತ್ತಾನೆ. ಮೋಸದ ಹೊಡೆತ ಗಾಯಗಳನ್ನು ಉಲ್ಬಣಿಸಿದಂತೆ. ಗುಂಡಿಯನ್ನು ತೋಡುವವನು ತಾನು ಅದರಲ್ಲೇ ಬೀಳುವನು. ಬಲೆಯನ್ನು ಒಡ್ಡುವವನು ತಾನು ಅದರಲ್ಲೇ ಸಿಕ್ಕಿ ಬೀಳುವನು. ಕೆಡುಕು ಮಾಡುವವನ ಮೇಲೆ ಹೊರಳುವುದು ಅವನ ಕೆಡಕೆ. ಅದು ತನ್ನ ಮೇಲೆ ಎಲ್ಲಿಂದ ಬಂತೆಂಬುದು ತಿಳಿಯದು ಅವನಿಗೆ. ನಿಂದೆ ಅಪಹಾಸ್ಯಗಳು ಬರುವವು ಸೊಕ್ಕಿನವರಿಂದಲೇ. ಇಂಥವರಿಗೆ ಪ್ರತೀಕಾರ ಹೊಂಚಿಕೊಂಡಿರುವುದು ಸಿಂಹದಂತೆ. ಶಿಷ್ಯನ ಪತನವನ್ನು ಕಂಡು ನಗುವವರು ತಾವೇ ಬಲೆಯಲ್ಲಿ ಸಿಕ್ಕಿ ಬೀಳುವರು. ಇವರು ಸಾಯುವ ಮೊದಲೇ ಇವರನ್ನು ವ್ಯಥೆ ಸುಟ್ಟು ಸೂರೆಗೊಳ್ಳುವುದು. ದೇವರ ವಾಕ್ಯವಿದು. ಪ್ರಿಯ ಸಹೋದರ ಸಹೋದರರೇ, ಈ ವಾಕ್ಯವನ್ನು ನಾವು ಆಳವಾಗಿ ಧ್ಯಾನಿಸೋಣ. ಕಣ್ಣು ಮಿಟುಕಿಸುವವನು
ಕೆಟ್ಟದನ್ನು ಹವಣಿಸುವನು. ಒಂದು ಅಭ್ಯಾಸವಿದೆ ಹಲವರಿಗೆ, ಏನಾದರೂ ನಾವು ಹೇಳ್ತೀವಿ ಮತ್ತು ಯಾರೊಬ್ಬರನ್ನು ವ್ಯವಹಾರ ಮಾಡುವಾಗ ಯಾರೋ ಅಲ್ಲಿ ಇನ್ನೊಬ್ಬರಿದ್ದರೆ ನಮ್ಮ ಪ್ರಾಮಾಣಿಕಲ್ಲಿ ನಾವು ಕಣ್ಣು ಮೆಟಕಿಸ್ತೇವೆ. ಅಂದರೆ ಇವನಿಗೆ ನಾನು ಮೋಸ ಮಾಡ್ತೀನಿ ಅಂತ ಇದೊಂದು ಭಾಷೆ, ಹೇಳುವಂಥ ಭಾಷೆ, ಕಣ್ಣು ಮಿಟುಕಿಸುವುದು. ಸಹೋದರ ಸಹೋದರಿಯರೇ, ಮನುಷ್ಯನು ಖಂಡಿತವಾಗಿ ದೇವರ ಸೃಷ್ಟಿ. ಒಬ್ಬ ಮನುಷ್ಯ ಹೃದಯ ಶುದ್ಧವನಾಗಬೇಕು. ದೇವರು ಮನುಷ್ಯನನ್ನು ತನ್ನ ರೂಪದಲ್ಲೇ ಸೃಷ್ಟಿಸಿದ್ದಾರೆ. ಹೀಗಿರುವಾಗ ಒಬ್ಬ ದೇವರ ರೂಪದಂತಹ ಮನುಷ್ಯ, ಆತನಲ್ಲಿ ಎರಡು ಬಗೆ ಇರಲಿಕ್ಕೆ ಹೇಗೆ ಸಾಧ್ಯ? ನಮಗಿರುವುದು ಒಂದೇ ಮುಖ ಹೊರತು ಎರಡು ಮುಖಗಳಿಲ್ಲ. ನಮಗೆ ಮಾತನಾಡುವ ಒಂದೇ ಪರಿ ಬಿಟ್ಟು ಇನ್ನೊಂದು ಪರಿ ಇಲ್ಲ. ಎರಡು ದಿಕ್ಕುಗಳು ಯಾವತ್ತೂ ಒಂದೇ ಕಡೆ ಸೇರಲ್ಲ, ಇದು ಸತ್ಯ. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವಾಗ ಪ್ರಾಮಾಣಿಕತೆ ಇದೆ ಅಲ್ಲಿ ಕಪಟತನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಕಪಟತನ ಇದೆ ಅಲ್ಲಿ ಪ್ರಾಮಾಣಿಕತೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನು ಎರಡರಲ್ಲಿ ಒಂದನ್ನು ಆರಿಸಬೇಕು. ಒಂದೇ ನೀನು ಕಪಟನಾಗಿರಬೇಕು, ಇಲ್ಲವಾದರೆ ನೀನು ಪ್ರಾಮಾಣಿಕನಾಗಿರಬೇಕು. ಆಯ್ಕೆ ನಮ್ಮದು. ದೇವರ ವಾಕ್ಯ ಅದಕ್ಕೆ ಹೇಳುತ್ತೆ, ಮನುಷ್ಯನು ಯಾವಾಗ ಪ್ರಾಮಾಣಿಕತೆಯನ್ನು ಬಿಟ್ಟು ಕಪಟತನವನ್ನು ಆರಿಸಿಕೊಳ್ಳುತ್ತಾನೆ, ಆತನು ಕೇವಲ ತನ್ನ ಸಂಗಡ ಇದ್ದವರೊಡನೆ ಮಾತ್ರವಲ್ಲ, ಮನುಷ್ಯರೊಡನೆ ಮಾತ್ರವಲ್ಲ, ದೇವರೊಡನೆಯೂ ಕಪಟತನವನ್ನೇ ಅವನು ಅನುಸರಿಸ್ತಾನೆ. ಅವನು ಮೋಸ ಮಾಡುತ್ತಾನೆ. ಕಪಟತನ ಎಂದರೆ ಮೋಸ. ಎರಡು ಬಗೆಯುವುದು. ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಗೆಯಬಹುದು, ಒಳ್ಳೆಯದನ್ನು ಕೆಟ್ಟದನ್ನು ಬಗೆಯಲಿಕ್ಕೆ ಒಮ್ಮೆಲೆ ಬಗೆಯಲಿಕ್ಕೆ ಸಾಧ್ಯವಿಲ್ಲ. ಒಳ್ಳೆಯ ಮನುಷ್ಯನಿಂದ ಮಾತ್ರ ಒಳ್ಳೆತನ ಬರುವುದು ವಿನಃ ಒಳ್ಳೆಯ ಮನುಷ್ಯನಿಂದ ಕೆಟ್ಟತನ ಬರಲ್ಲ. ಕೆಟ್ಟ ಮನುಷ್ಯನಿಂದ ಕೆಟ್ಟತನ ಬರುವುದು ಬಿಟ್ಟು ಒಳ್ಳೆತನ ಬರುವುದಿಲ್ಲ. ಹೀಗಿರುವಾಗ ಕಪಟತನ ಒಂದು ನಮ್ಮಲ್ಲಿ ಇದೆ ಅಂದುಕೊಂಡದ್ದಾದರೆ ಅದು ಖಂಡಿತ ನಾವು ಕೆಟ್ಟವರು ಅಂತ ಅರ್ಥ. ಹಾಗಾದರೆ ಇಂಥ ಕೆಟ್ಟತನದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯವೇ? ಮುಂದೆ ದೇವರ ವಾಕ್ಯ ಹೇಳುತ್ತೆ, ಈ ಕಪಟತನ ಯಾವ ರೀತಿಯಲ್ಲಿ ಮನುಷ್ಯ ತೋರ್ಪಡಿಸ್ತಾನೆ? ಮಾತಿನಲ್ಲಿ ಹೆಚ್ಚು. ತಾನು ಆಡುವ ಮಾತುಗಳು ಸವಿಯಾದ ಮಾತುಗಳು, ಆದರೆ ಮಾಡುವಂಥ ಕೃತ್ಯಗಳು ಕಹಿಯಾದ ಕೃತ್ಯಗಳು. ಸಹಿ ಮತ್ತು ಕಹಿ ಎಂದಿಗೂ ಒಟ್ಟಿಗೆ ಹೋಗಲ್ಲ. ಸವಿಯಾದ ಮಾತುಗಳನ್ನು ಆಡಿ ಒಬ್ಬ ಮನುಷ್ಯನನ್ನು ಮರುಳುಗೊಳಿಸಬಹುದು, ಒಬ್ಬ ಮನುಷ್ಯನನ್ನು ನಾವು ನಂಬಿಸಬಹುದು. ನಮ್ಮ ಸವಿ ಮಾತುಗಳಿಂದ ಆತನು ನಮಗೆ ಮೆಚ್ಚುವಂತೆ ಮಾಡಬಹುದು. ಆದರೆ ಇದು ತಾತ್ಕಾಲಿಕ ಮಾತ್ರ. ಸಹೋದರ ಸಹೋದರರೇ, ಯಾವತ್ತೂ ಇಂತಹ ರೀತಿಯಲ್ಲಿ ಮೋಸ ಮಾಡಲಿಕ್ಕೆ ನಾವು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಒಳ್ಳೆಯತನ ಎಂಬುದು ಒಳ್ಳೆಯತನವೇ. ಚಿನ್ನದ ಒಂದು ನಗದ ಮೇಲೆ ನೀವು ಸೆಗಣಿಯನ್ನು ಹಾಕಿ ಸೆಗಣಿ ಕಾಣುವುದು, ಚಿನ್ನದ ಆ ಒಂದು ನಗ ಕಾಣಲ್ಲ. ಆದರೆ ಏನಾಗುತ್ತೆ, ಈ ಸೆಗಣಿ ಎಂಬುದು ಮೇಲಿನ ಕವಚ ಆಗುತ್ತದಷ್ಟೇ. ಈ ಸೆಗಣಿಯು ತೊಳೆದು ಹೋದ ಮೇಲೆ ಆ ನಗ ಕಾಣುತ್ತೆ. ನಗಕ್ಕೆ ಏನು ಅಪಾಯವಾಗಲ್ಲ, ಆದರೆ ಸೆಗಣಿ ಕರಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಮನುಷ್ಯ ಯಾವಾಗ ಕಪಟತನವನ್ನು ಪಾಲಿಸುತ್ತಾನೆ, ಆತನು ಒಳ್ಳೆಯತನದ ಮೇಲೆ ತನ್ನ ಈ ಒಂದು ರೀತಿಯ ರೂಪವನ್ನು ಆತನು ತೋರ್ಪಡಿಸುತ್ತಾನೆ. ಆದರೆ ಸಮಯ ಕಳೆದಾಗ ಏನಾಗುತ್ತೆ, ಈ ಮನುಷ್ಯ ಎಂತಹವನು, ಇವನ ಮಾತುಗಳು ಎಂತಹವು, ಇವನ ಈ ಚಲನವಲನಗಳು, ಇವನ ವರ್ತನೆ ಎಂಥದ್ದು, ಇದೆಲ್ಲ ತಿಳಿದು ಬರುವುದು. ಅದನ್ನು ಖಂಡಿತ ಬಚ್ಚಿಡಲು ಸಾಧ್ಯವಿಲ್ಲ.
ದಿನ ಕಳೆದಂತೆ ಆತನ ನಿಜರೂಪ ಬಯಲಾದಾಗ ಅವನು ಎಂತಹ ಕಪಟ ಮನುಷ್ಯನು, ಎಂಥ ಕೆಟ್ಟ ಮನುಷ್ಯನೆಂಬುದು ಅದು ಬಯಲಾಗುತ್ತೆ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ನಿನ್ನ ಎದುರಿನಲ್ಲಿ ಸವಿ ಮಾತನಾಡುವನು, ನಿನ್ನ ಮಾತನ್ನು ಹೊಗಳುವನು. ಆದರೆ ಇದೇ ಮನುಷ್ಯ ತರುವಾಯ ಬಾಯಿ ಬಡಿದು ನಿನ್ನ ಮಾತಲ್ಲಿ ನಿನಗೆ ಬೋನು ಒಡ್ಡುವನು. ಸವಿ ಮಾತುಗಳನ್ನು ನಿನ್ನ ಹತ್ರ ಆಡಿ ನಿನಗೆ ಮೋಸ ಮಾಡುವನು. ನೀನು ಬೋನಿನಲ್ಲಿ ಬೀಳುವಂತೆ ಆತನು ಮಾಡುವನು. ಅಂದರೆ ಆತನ ನಿಜ ಉದ್ದೇಶ ಕೆಡುಕುತನ. ಆ ಮನುಷ್ಯ ಕೆಟ್ಟವನು, ಆತನಲ್ಲಿ ದ್ರೋಹವಿದೆ, ಮೋಸವಿದೆ. ಆದ್ದರಿಂದ ಈತನು ನಿನಗೆ ಸಮಯ ಕಳೆದಂತೆ ದ್ರೋಹ ಬಗೆಯುತ್ತಾನೆ. ಆಡುವುದು ಸವಿ ಮಾತುಗಳಾದರೂ ಈತನ ಚಲನವಲನಗಳು ಅಥವಾ ಆತನ ಮನಸ್ಸು ಕೆಟ್ಟದು, ಕಹಿಯಾದ ಅಲ್ಲಿ ಒಂದು ರೀತಿಯ ಆ ವ್ಯಕ್ತಿತ್ವವಿದೆ. ಅದು ನಿನಗೆ ಕೆಡುಕು ಬಗೆಯುವುದು, ನಿನ್ನನ್ನು ಬೋನಲ್ಲಿ ಒಡ್ಡುವುದು. ಅದರಿಂದಾಗಿ ಸಹೋದರರೇ, ಇಂಥವರಿಗೆ ಏನಾಗುತ್ತೆ? ದೇವರ ವಾಕ್ಯ ಹೇಳುತ್ತೆ, ನಾನು ಇಂಥ ಕಪಟಿಯನ್ನು ಹಾಗೆ ಮಾಡಿದಷ್ಟು ಬೇರೆ ಯಾವುದನ್ನು ಹಾಗೆ ಮಾಡಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಯಾವಾಗಲೂ ಒಬ್ಬ ಒಳ್ಳೆಯ ಮನುಷ್ಯನನ್ನು ದೇವರು ಮೆಚ್ಚುತ್ತಾರೆ ಹೊರತು ಯಾವಾಗಲೂ ಈ ಕೆಟ್ಟ ಮನುಷ್ಯನನ್ನು ದೇವರು ಎಂದಿಗೂ ಮೆಚ್ಚಲ್ಲ. ಆದ್ದರಿಂದ ನಾವು ಯಾವಾಗ ಈ ಕೆಡುಕು ಮಾತುಗಳಿಂದ, ಕೆಟ್ಟ ಮಾತುಗಳಿಂದ, ಕಪಟತನದಿಂದ ಯಾರನ್ನೂ ಮೆಚ್ಚಿಸ್ತೇನೆ, ಯಾರಿಗೇನು ಒಳ್ಳೆಯ ವ್ಯಕ್ತಿ ಅಂತ ತೋರ್ಪಡಿಸ್ತೇನೆ ಎಂದು ನೀನು ಅಂದುಕೊಂಡ್ರೆ ಅದು ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ನೀನು ಮಾಡಿದ ಕೆಡುಕು ನಿನಗೆ ಮುಂದೆ ನಿಲ್ಲುತ್ತೆ. ಅದೇ ಕೆಡುಕಿನಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ಳುತ್ತೀಯ. ಅಂಥದ್ರಿಂದ ನಿನ್ನ ಜೀವನ ಇನ್ನೂ ದುಃಖಮಯವಾಗುತ್ತದೆ. ಮಾಡಿದ ಮೋಸಗಳ ಫಲ ಇಂದಲ್ಲ ನಾಳೆ ನೀನು ಉಣ್ಣಲೇಬೇಕಾಗುತ್ತದೆ. ಅದರಿಂದ ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಯಾಕೆಂದರೆ ಕಪಟತನವೋ ಅಥವಾ ಸತ್ಯವೋ ಇದನ್ನು ಎಲ್ಲವನ್ನು ನಮಗೆ ವಿಚಾರಿಸಬಲ್ಲವರು ದೇವರು ಮಾತ್ರ. ಸತ್ಯವನ್ನು ಅರಿಯುವವರು ದೇವರು ಒಬ್ಬರು ಮಾತ್ರ. ಮನುಷ್ಯನನ್ನು ಎಷ್ಟರ ಮಟ್ಟಿಗೂ ಮೋಸ ಮಾಡಬಹುದು. ಈ ಮನುಷ್ಯನ ದಿನನಿತ್ಯ ವ್ಯವಹಾರಗಳೇ ಬಿಡೋಣ. ನ್ಯಾಯಾಲಯಕ್ಕೆ ಹೋದರೂ ಅಲ್ಲಿ ಒಬ್ಬ ಜಡ್ಜ್ ಮುಂದೆ, ನ್ಯಾಯಾಧೀಶನ ಮುಂದೆ ಅಲ್ಲಿಯೂ ಖಂಡಿತ ಕಪಟತನ ತೋರಿಸಬಹುದು. ಆದರೆ ಸತ್ಯವಂತರಾದ ದೇವರ ಮುಂದೆ ಯಾವ ಮನುಷ್ಯನು ಎಂದಿಗೂ ಮೋಸ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಳ್ಳೋಣ. ಇದು ದೇವರ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಕಪಟಿಯನ್ನು ದೇವರ ವಾಕ್ಯ ದೂಷಿಸುತ್ತೆ. ಕಪಟವನ್ನು ದೇವರು ದ್ವೇಷಿಸುತ್ತಾರೆ. ಅದನ್ನು ದೇವರು ಯಾವತ್ತೂ ಮೆಚ್ಚಲ್ಲ. ಇಂಥವನ್ನು ದೇವರು ಹಾಗೆ ಮಾಡುವುದರಲ್ಲಿ ಸಂದೇಹವಿಲ್ಲ. ಯಾವಾಗ ನೀನು ಕಪಟತನದಿಂದ ಜೀವಿಸ್ತೀಯ, ಕಪಟತನವನ್ನು ಆಲಿಂಗಿಸುತ್ತೀಯ, ಮುಂದೆ ಒಂದು ಹಿಂದೆ ಒಂದು ಅಂದರೆ ಮುಂದೆ ಒಂದು ತೋರ್ಪಡಿಸುವ ನೀನು ಗೋಮುಖ ವ್ಯಾಘ್ರನಾಗಿ ಬದುಕಿದ್ರೆ, ಮುಂದೆ ಗೋವಿನ ಮುಖವನ್ನಿಟ್ಟುಕೊಂಡು ಆ ವ್ಯಾಘ್ರನ ಜೀವನ ನೀನು ಜೀವಿಸಿದರೆ ಎಂದಿಗೂ ದೇವರಿಗೆ ಮೆಚ್ಚಲ್ಲ. ಗೋವು ಎಂದರೆ ಒಂದು ಒಳ್ಳೆಯ ಆ ಒಂದು ನಂಬಿಕೆಯ ಸಂಕೇತ. ಅಲ್ಲಿ ಒಂದು ನಂಬಿಕೆ ಇದೆ, ವಿಶ್ವಾಸವಿದೆ. ಆದರೆ ವ್ಯಾಘ್ರನೆಂಬುದು ಕ್ರೂರತನ, ಮೋಸ. ಆದ್ದರಿಂದ ನಾವು ಗೋಮುಖ ವ್ಯಾಘ್ರರಾಗಬಾರದು. ಗೋಮುಖ ಉಳ್ಳವನು ಆ ಗೋವಿನಂತೆ ಆತನ ನಿಜರೂಪ ಒಂದು ಒಳ್ಳೆಯ ರೂಪ ಆಗಿರಬೇಕು. ವ್ಯಾಘ್ರನಂತೆ ಆ ಒಂದು ರೀತಿಯಲ್ಲಿ ಕ್ರೂರನಾಗಿ ಮೋಸ ಮಾಡುವಂತಹ ಜೀವನ ಯಾವತ್ತು ನಡೆಸಬಾರದೆಂಬುದು ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಮೇಲಕ್ಕೆ ಕಲ್ಲೆಸೆಯುವವನು ತಲೆಯ ಮೇಲೆ ಎಸೆದುಕೊಳ್ಳುತ್ತಾನೆ. ಸಹೋದರರೇ, ನಾವು ಯಾವಾಗ ಒಂದು ಕಲ್ಲನ್ನು ಮೇಲೆ ಬಿಸಾಡುತ್ತೇವೆ ಅದು ನಮ್ಮ ಮೇಲೆ ಬಂದು ಬೀಳುತ್ತೆ.
ನಾವು ಎಂಜಲನ ಮೇಲೆ ನಾವು ಎಸೆದರೆ ಅದು ನಮ್ಮ ಮುಖದ ಮೇಲೆ ಬಂದು ಬೀಳುತ್ತೆ. ನಾವು ಎಣಿಸ್ಬೋದು ಬೇರೆಯವರಿಗೆ ಏನಾದರೂ ಮಾಡ್ತೀವಿ ಅಂತ. ನೀನು ಕಪಟದಿನದಿಂದ ಏನು ಮೋಸ ಮಾಡ್ತೀಯ, ಇತರರಿಗೆ ಹಾನಿ ಮಾಡ್ತೀಯ, ಇತರರಿಗೆ ನೀನು ಕಷ್ಟವನ್ನು ತರುತ್ತೀಯ. ನೀನು ಮಾಡಿದಂಥ ಮೋಸಗಳು ನಿನಗೆ ತಿರುಗುಬಾಣ ಆಗುವುದರಲ್ಲಿ ಸಂದೇಹವೇ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಇತರರಿಗೆ ಎಸೆದ ರಾಡಿಯು ನಿನ್ನೆಡೆಗೆ ಬಂದು ಅದು ಅಪ್ಪಳಿಸುವುದು. ಯಾಕಂದರೆ ಅದು ಎಸೆದದ್ದು ನೀನೇ. ಒಂದು ಚೆಂಡನ್ನು ಒಂದು ಗೋಡೆ ಮುಂದೆ ನೀನು ನಿಂತು ಎಷ್ಟು ಬಲವಾಗಿ ಹೊಡೆಯುತ್ತೀಯ ಅಷ್ಟೇ ಬಲವಾಗಿ ಅದು ಹಿಂದಕ್ಕೆ ಪ್ರತಿಫಲನವಾಗಿ ನಿನ್ನನ್ನೇ ಬಡಿಯುವುದೆಂಬುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಯಾರ ಮೇಲೆ ಕಲ್ಲೆಸೆಯುವುದು ಸೂಕ್ತವಲ್ಲ, ಒಳ್ಳೆಯದಲ್ಲ. ಯಾರಿಗೆ ನಾವು ಕೆಟ್ಟದನ್ನು ಮಾಡುವುದು ಒಳ್ಳೆಯದಲ್ಲ. ಒಳ್ಳೆಯ ಮುಖವನ್ನು ತೋರಿಸಿಕೊಂಡು ಮೋಸ ಮಾಡುವುದು ಸರಿಯಲ್ಲ. ಒಬ್ಬ ನಿನ್ನ ಮೇಲೆ ನಂಬಿದವನನ್ನು ನೀನು ಆತನಿಗೆ ದ್ರೋಹ ಮಾಡುವುದು ಇದು ದೇವರಿಗೆ ಮೆಚ್ಚಲ್ಲ. ಪ್ರಾಮಾಣಿಕನಾಗಿರು. ಆಡುವ ಮಾತಿನಲ್ಲಿ ಸತ್ಯ ಇರಲಿ, ಆಡುವ ಮಾತಿನಲ್ಲಿ ನೀತಿ ಇರಲಿ, ಆಡುವ ಮಾತಿನಲ್ಲಿ ಪ್ರೀತಿ ಇರಲಿ. ಆ ಮನುಷ್ಯನು ನಿನ್ನವಳು ಎಂಬ ಆ ಒಂದು ರೀತಿಯಲ್ಲಿ ನೀನು ಇತರರನ್ನು ಪ್ರೀತಿಸು, ಇತರರನ್ನು ವ್ಯವಹರಿಸು. ಇದೇ ದೇವರ ವಾಕ್ಯ ಹೇಳುತ್ತೆ. ಮೋಸದ ಹೊಡೆತ ಗಾಯಗಳನ್ನು ಉಲ್ಬಣಿಸಿಕೊಳ್ಳಂತೆ. ನೀನು ಮೋಸದ ಹೊಡೆತಗಳನ್ನು ಕೊಡುತ್ತೀಯ, ಏನಾಗುತ್ತೆ? ನೀನು ಅದೊಂದು ಪ್ರತಿಯೊಂದು ಹೊಡೆತವನ್ನು ನೀಡುವಾಗ ನಿನ್ನದೇ ಗಾಯಗಳನ್ನು ಉಲ್ಬಣಿಸಿಕೊಳ್ಳುತ್ತೀಯ, ಇತರರ ಗಾಯಗಳನ್ನು ಉಲ್ಬಣಿಸಿಕೊಳ್ಳುತ್ತೀಯ. ಮಾಡಬಾರದು. ಮೋಸದ ಗಾಯಗಳು ಬೇಡ ನಮಗೆ. ಸತ್ಯ ನೀತಿಯಲ್ಲಿ ನಡೆದುಕೊಳ್ಳುವಂಥ ಆ ಒಂದು ವ್ಯಕ್ತಿತ್ವ ನಮಗೆ ಬೇಕು. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಗುಂಡಿಯನ್ನು ತೋಡುವನು ತಾನು ಅದರಲ್ಲೇ ಬೀಳುವನು, ಬಲೆಯನ್ನು ಒಡ್ಡುವವನು ತಾನು ಅದರಲ್ಲೇ ಸಿಕ್ಕಿ ಬೀಳುವನು. ಸಹೋದರರೇ, ಅನೇಕರಿದ್ದಾರೆ ಜೀವನದಲ್ಲ ನೋಡ್ತೇವೆ. ನಾನು ಇತರರಿಗೆ ಮೋಸ ಮಾಡಬೇಕು, ಇತರರಿಗೆ ಬುದ್ಧಿ ಕಲಿಸಬೇಕು, ಇತರರಿಗೆ ನಾನು ಪಾಠ ಕಲಿಸಬೇಕು ಅಂದ್ಕೊಳ್ತೀವಿ ನಾವು. ಯಾಕೆಂದರೆ ನಮಗೆ ಅವರ ಮೇಲೆ ದ್ವೇಷ. ಅವರು ಮಾಡಿದಂಥ ಕೆಟ್ಟತನಗಲ್ಲ. ಯಾರೋ ಒಬ್ಬರು ಒಳ್ಳೆಯದಾದರೆ, ಯಾರೋ ಒಬ್ಬರು ಹೆಸರುವಾಸಿ ಆದರೆ, ನಾನು ಅಪೇಕ್ಷಿಸಿದ ವಸ್ತುಗಳನ್ನು ಅಥವಾ ಯಾವುದೇ ವಿಷಯಗಳನ್ನ ಅವರು ಪಡೆದರೆ ಆ ಗಳಿಗೆಯಲ್ಲಿ ನನ್ನಲ್ಲಿ ಆ ಒಂದು ರೀತಿಯ ಹೊಟ್ಟೆ ಕಿಚ್ಚು ಕುದಿಯುತ್ತೆ. ಈ ಹೊಟ್ಟೆ ಕಿಚ್ಚು ಕುದಿಯುವಾಗ ಅದು ಕಾರ್ಯರೂಪದಲ್ಲಿ ಹೊರಗೆ ಬರುತ್ತೆ. ಇದೇ ಕಾರ್ಯರೂಪ ನಾವು ಒಂದು ಕೆಟ್ಟತನದ ಕಾರ್ಯಗಳು, ಮೋಸ ಮಾಡುವ ಕಾರ್ಯಗಳು, ನಾವು ಮನುಷ್ಯನಿಗೆ ಮುಂದೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಆಗುವುದಿಲ್ಲವೆಂದಾದರೂ ಹಿಂದಿನಿಂದ ನಾವು ದ್ರೋಹ ಮಾಡುವ ರೀತಿಯಲ್ಲಿ ಕೆಟ್ಟತನವನ್ನು ಬಗೆಯುತ್ತೇವೆ, ಆತನಿಗೆ ಮೋಸ ಮಾಡುತ್ತೇವೆ, ಆತನಿಗೆ ಕಷ್ಟವನ್ನು ನೀಡುತ್ತೇವೆ. ಇಂತಹ ಒಂದು ರೀತಿಯಲ್ಲಿ ನಡೆದುಕೊಂಡಾಗ ಸಹೋದರರೇ ಏನಾಗುತ್ತೆ? ದೇವರ ವಾಕ್ಯ ಹೇಳುತ್ತೆ, ನೀನು ನಿನ್ನ ಮಿತ್ರನಿಗಾಗಿ ಅಥವಾ ನಿನ್ನ ಆ ಒಬ್ಬ ವೈರಿಗಾಗಿ ಒಂದು ಗುಂಡಿಯನ್ನು ತೋಡಿದ್ದೀಯಾ. ಈ ಗುಂಡಿಯನ್ನು ಓಪನಾಗಿ ಇಟ್ಟಿದ್ದೀಯಾ, ತೆರೆದಿಟ್ಟಿದ್ದಿ. ಯಾಕೆಂದರೆ ನಿನ್ನ ಉದ್ದೇಶ ಏನು? ಅದರಲ್ಲಿ ಆತನು ಬೀಳಬೇಕು, ನಿನ್ನ ವೈರಿ ಬೀಳಬೇಕು. ಆದರೆ ಒಂದಿನ ಏನಾಗುತ್ತೆ? ಬಹುಶಃ ಅಕಸ್ಮಾತ್ ಆಗಿ ನೀನು ಯಾವುದೋ ನೆನಪಿಲ್ಲದೆ ಆ ದಾರಿಯಲ್ಲಿ ಸಾಗುತ್ತೀಯ, ಅವಸರದ ರೀತಿಯಲ್ಲಿ ಸಾಗುತ್ತೀಯ, ಏನೋ ತುರ್ತು ಕೆಲಸದ ನೆಪದಲ್ಲಿ ಆ ದಾರಿಯಲ್ಲಿ ಸಾಗ್ತೀಯ. ನೀನು ಆ ಒಂದು ಗಳಿಗೆಯಲ್ಲಿ ನಿನಗೆ ಆ ಕೊಂಡವನ್ನು ಗಮನಿಸುವಷ್ಟು ಸಮಯ ಇಲ್ಲ, ಗುಂಡಿಗೆ ನೀನು ಬೀಳುತ್ತೀಯ. ತೋಡಿದ ಗುಂಡಿ ಯಾರಿಗೋ ಬೇರೆಯವರಿಗೆ, ಆ ಗುಂಡಿಗೆ ಬಿದ್ದವನು ನೀನು. ಇದು ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ಕೆಟ್ಟದು ಬಗೆಯಬೇಡ, ಇತರರಿಗೆ ಮೋಸ ಮಾಡಬೇಡ, ಕಪಟತನ ತೋರಿಸಬೇಡ, ಸತ್ಯವಂತನಾಗಿರು. ಸಹೋದರಿ, ನಿನ್ನ ಜೀವನದಲ್ಲಿ ಯಾರೊಬ್ಬರು ಬೇರೆಯವರೇನು ಹೇಳಿದ ನಿನಗೆ ನೋಯಿಸಬಹುದು. ಆತನಲ್ಲಿ ಒಂದು ರೀತಿಯ ಆ ಹಗೆತನ ಇಟ್ಟು ಆತನಿಗೆ ಮೋಸ ಮಾಡುವುದಕ್ಕಿಂತ ನಯವಾಗಿ ನೀನು ಸೀದಾ ಒಂದು ಆ ರೀತಿಯಲ್ಲಿ ಹೇಳು, ಸಹೋದರಿ, ನೀನು ಮಾಡಿದ ಕರ್ತನಿಗೆ ನೋವಾಗಿದೆ,
ಹೇಳಿಬಿಡು, ಪರವಾಗಿಲ್ಲ, ಅದು ಆತನಿಗೆ ನೋವಾಗಲ್ಲ. ಆದರೆ ಕಪಟತನ, ಮುಂದೆ ಸವಿಮಾತುಗಳನ್ನು ಆಡಿ ಹಿಂದಿನಿಂದ ಮಾಡುವ ಪ್ರತಿಯೊಂದು ಕಪಟದ ಕಾರ್ಯಕ್ಕೆ ನೀನು ಖಂಡಿತವಾಗಿ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ. ಯಾಕೆಂದರೆ ಇದು ದೇವರ ನೀತಿ. ಕೆಡುಕು ಮಾಡುವವನ ಮೇಲೆ ಹೊರಳುವುದು ಆತನ ಕೆಡಕೆ. ನೀನು ಮಾಡಿದ್ದಂತಹ ಕೆಡುಕು ಅದು ನಿನ್ನೆಡೆಗೆ ಹಿಂದೆ ಬರುವುದು ವಿನಃ ಆತನಿಗೆ ಅದು ಕೆಟ್ಟದು ಬಗೆಯುವುದಿಲ್ಲ. ಇದನ್ನು ನೆನಪಿಟ್ಟುಕೊಳ್ಳೋಣ. ಆದ್ದರಿಂದ ದೇವರ ವಾಕ್ಯ ಹೇಳ್ತೆ ಮುಂದೆ, ನಿಂದೆ ಅಪಹಾಸ್ಯಗಳು ಬರವು, ಸೊಕ್ಕಿನವರಿಂದಲೇ ಇಂಥವರಿಗೆ ಪ್ರತೀಕಾರ ಹಂಚಿಕೊಂಡಿರುವುದು ಸಿಂಹದಂತೆ. ಆದ್ದರಿಂದ ಜೀವನದಲ್ಲಿ ನೀನು ಸಹೋದರ ಸಹೋದರಿ ಯಾವತ್ತೂ ಬೇರೆಯವರಿಗೆ ಒಳ್ಳೆಯನು ಬಗೆಯುವಂಥ ವ್ಯಕ್ತಿಯಾಗಿರು. ಯಾರಿಗೂ ಮೋಸ ಮಾಡಬೇಡ. ಕಪಟತನ ಒಂದೇ ದಿನ, ಯಾಕೆಂದರೆ ಅದು ಬಾಳದು. ಸತ್ಯವನ್ನು ಮುಚ್ಚಿಡಲು ಯಾವನಿಂದಲೂ ಸಾಧ್ಯವಾಗುವುದಿಲ್ಲ. ನಾವು ಸತ್ಯ ವಿಷಯಗಳನ್ನು ನಾವು ಆಡಿದರೆ, ಅದನ್ನು ಮಾಡಿದರೆ, ಕಾರ್ಯರೂಪದಲ್ಲಿ ನಾನು ಪಾಲಿಸಿದರೆ ಅದು ಸರಿಯಾದ ರೀತಿ. ಆದರೆ ಅದೇ ಕಪಟತನದಿಂದ ನೀನು ಬದುಕಿ ಒಂದು ಮುಖ ತೋರಿಸಿಕೊಂಡು ಇನ್ನೊಂದೇ ರೀತಿಯಲ್ಲಿ ವ್ಯವಹರಿಸಿ ನಿನ್ನ ಮಿತ್ರನಿಗೆ ಮೋಸ ಮಾಡುವುದಾದರೆ, ನಿನ್ನ ತಂದೆ ತಾಯಿಗಳಿಗೆ ಮೋಸ ಮಾಡುವುದಾದರೆ, ಕೈ ಹಿಡಿದ ಹೆಂಡತಿಗೆ ನೀನು ಮೋಸ ಮಾಡುವುದಾದರೆ, ಯಾರೋ ನಿನ್ನ ಮಿತ್ರನಿಗಾಗಿ ನೀನು ಮೋಸ ಮಾಡುವುದರೆ ಇದರಲ್ಲಿ ಏನೂ ಒಳ್ಳೆಯ ಫಲ ನಿನಗೆ ಸಿಗಲ್ಲ. ಆ ದೇವರ ಮುಂದೆ ಶಿಕ್ಷೆಗೆ ಪಾತ್ರನಾಗುತ್ತೀಯ. ಇದನ್ನು ಅರಿತು ಭವಿಷ್ಯದಲ್ಲಿ ಯಾರಿಗೂ ಕೆಡುಕನ್ನು ಬಗೆಯದೆ, ಕಪಟತನವನ್ನು ತೋರಿಸದೆ, ಯಾರಿಗೆ ಮೋಸ ಮಾಡದಂತೆ ಒಂದು ಸರಳ ಮತ್ತು ಸೀದಾ ರೀತಿಯಲ್ಲಿ ಇತರನಿಗೆ ವ್ಯವಹರಿಸಲು ಪ್ರಯತ್ನ ಮಾಡೋಣ ಎನ್ನುಕೊಳ್ಳುತ್ತಾ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಸತ್ಯವಂತರಾದ ದೇವರು ನೀವು. ನಿಮ್ಮ ಮುಂದೆ ಯಾವುದನ್ನು ಬಚ್ಚಿಡಲಿಕ್ಕೆ ಅಸಾಧ್ಯ. ಯಾಕೆಂದರೆ ನೀವು ಕೇವಲ ಲೋಕ ಮಾತ್ರವಲ್ಲ, ನಿಮ್ಮ ಕೈಗಳಿಂದ ಸೃಷ್ಟಿಸಲ್ಪಟ್ಟ ಈ ಸೃಷ್ಟಿಯ ವಸ್ತುಗಳಲ್ಲ, ಗಿಡ ಮರಗಳು ಪ್ರಾಣಿಗಳು ಅಲ್ಲ. ಆದರೆ ನಾವು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಪ್ರಾಮಾಣಿಕರಾಗಿ ನಡೆದುಕೊಳ್ಳಲು ನಮಗೆ ಶಕ್ತಿಯನ್ನು ನೀಡಿರಿ. ಎಲ್ಲವನ್ನು ಸೃಷ್ಟಿಸಿದವರು ನೀವು ದೇವ. ನಮ್ಮ ಹೃದಯವನ್ನು ಸೃಷ್ಟಿಸಿದವರು ನೀವು. ನಮ್ಮ ಜೀವನದಲ್ಲಿ ಅಲ್ಲಿ ಸತ್ಯವು ಅಡಗಿರಲಿ, ಪ್ರಾಮಾಣಿಕತೆ ಅಡಗಿರಲಿ, ಕಪಟತನ ಎಂದೂ ನಮ್ಮಲ್ಲಿ ಇಲ್ಲದಿರಲಿ. ಕಪಟತನದಿಂದ ಮೋಸ ಮಾಡುವುದಕ್ಕಿಂತ ನಾವು ಸಾಯುವುದೇ ಲೇಸು ಅಂದುಕೊಂಡ ರೀತಿಯಲ್ಲಿ ನಾವು ನಡೆದು, ಸತ್ಯ ನೀತಿಯಲ್ಲಿ ನಡೆದು ನಾವು ಕಪಟತನವನ್ನು ನಮ್ಮಿಂದ ದೂರ ಮಾಡಿ ಜೀವಿಸುವಂತೆ ನಮಗೆಲ್ಲರಿಗೂ ನಿಮ್ಮ ಶಕ್ತಿಯನ್ನು ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.